ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಕರಾವಳಿ ಮೂಲದ ರಕ್ಷಿತಾ ಶೆಟ್ಟಿ ತನ್ನದೇ ವೈಖರಿಯ ಮೂಲಕ ಮನರಂಜನೆ ನೀಡುತ್ತಾ ಸಖತ್ ಹವಾ ಸೃಷ್ಟಿಸಿದ್ದಾರೆ. ಇದೀಗ ಫೈನಲಿಸ್ಟ್ ಸ್ಪರ್ಧಿ ಆಗಿರುವ ರಕ್ಷಿತಾನ ಬಗ್ಗೆ ಆಕೆಯ ಅಜ್ಜಿ ರತ್ನ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿರುವ ಅವರು, ಆಕೆ ಬಿಗ್ ಬಾಸ್ ಮನೆಗೆ ಹೋದಾಗ ಬೇಡ ಅಂತಿದ್ದೆ, ಆದರೆ ಈಗ ಆಕೆಯ ಸಾಧನೆ ನೋಡಿ ಹೆಮ್ಮೆಯಾಗುತ್ತದೆ ಎಂದಿದ್ದಾರೆ. ಅವಳ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಮೊದಲು ನನಗೆ ಖುಷಿಯಾಗ್ತಾ ಇರಲಿಲ್ಲ. ಆಕೆಗೆ ನಿಜವಾಗಿಯೂ ಕನ್ನಡ ಸರಿಯಾಗಿ ಮಾತನಾಡಲು ಬರಲ್ಲ. ಆಕೆ ಮುಂಬೈನಲ್ಲೇ ಹುಟ್ಟಿ ಬೆಳೆದವಳು. ಇತ್ತೀಚೆಗಷ್ಟೇ ಊರಿಗೆ ಬಂದು ಹೋಗ್ತಿದ್ದಾಳೆ. ಆಕೆ ಎಲ್ಲೂ ನಾಟಕ ಮಾಡಿಲ್ಲ. ಈಗ ಊರವರೆಲ್ಲ ನನ್ನ ಮೊಮ್ಮಗಳ ಬಗ್ಗೆ ಮಾತನಾಡುತ್ತಾರೆ. ಮನೆಯಲ್ಲಿ ಹೇಗಿರುತ್ತಾಳೋ ಹಾಗೇನೆ ಇದ್ದಾಳೆ. ರಕ್ಷಿತಾಗೋಸ್ಕರ ನಾನು ಬಿಗ್ ಬಾಸ್ ನೋಡುತ್ತಿದ್ದೇನೆ. ನನಗೂ ಕೂಡ ತುಂಬಾ ಸಹಾಯ ಮಾಡುತ್ತಾಳೆ. ಆಕೆಗೆ ಮೀನು ಅಂದ್ರೆ ಪಂಚಪ್ರಾಣ. ನನ್ನ ಮೊಮ್ಮಗಳು ಗೆದ್ದು ಬರಲಿ ಎಂದು ಹಾರೈಸುತ್ತೇನೆ. ಗಿಲ್ಲಿ ಅಂದ್ರೂ ನನಗೆ ಇಷ್ಟ ಎಂದು ಹೇಳಿದ್ದಾರೆ. ಖುಷಿ ಆಗ್ತದೆ. ಖುಷಿ ಆಗ್ತದೆ ಅವಳನ್ನು ನೋಡುವಾಗ. ಅವಳು ವಿನ್ ಆಗಿ ಬರ್ಬೇಕು ಅಂತ ಆಸೆ ನನಗೆ ಅಷ್ಟೇ. ಮನೆಯಲ್ಲಿ ಕೂಡ ಈಗ ಅಲ್ಲಿ ಇದ್ದಾಳಲ್ಲ, ಹಾಗೆ ಅವಳು ಸೇಮ್ ಸೇಮ್ ಬದಲಾಗಿಲ್ಲ. ಯಾರು ಅವಳು ಹಿಂದಿ ತುಳು ಕೂಡ ಸ್ವಲ್ಪ ಕಡಿಮೆ ಅವರಿಗೆ. ಊರಿಗೆ ಬಂದ ಮೇಲೆ ತುಳು ಸ್ವಲ್ಪ, ಅದು ಕನ್ನಡ ಬರುವುದೇ ಇಲ್ಲ. ಈಗ ಹೇಗ ಮಾತಾಡ್ತಾಳೆ ಅಂತ ಗೊತ್ತಿಲ್ಲ ನಮಗೆ. ಖುಷಿ ಆಗ್ತದೆ. ಇಲ್ಲಿ ಕೂಡ ಮನೆಯಲ್ಲಿ ಕೂಡ ಕ್ಲೀನ್ ಮಾಡುವುದು, ಅಡಿಗೆ ಹಾಕುವುದು ಎಲ್ಲ ಮಾಡುವುದು ಅಂದ್ರೆ ಇಷ್ಟ ಅವಳಿಗೆ. ಎಲ್ಲರಿಗೂ ಊಟ ಮಾಡ್ಬೇಕು ಅವಳಿಗೆ, ಅವಳು ಊಟ ಮಾಡುವುದು ಹಾಗೆ ಅಲ್ಲಿ ಮಾಡ್ತಾರೆ. ಅದೊಂದು ಖುಷಿ ನಮಗೆ. ಈಗ ಎರಡು ಹೆಸರು ಕೇಳಿ ಬರ್ತಿದೆ, ಗಿಲ್ಲಿ ಮತ್ತೆ ರಕ್ಷಿತಾ. ಯಾರು ವಿನ್ ಆಗ್ಬೇಕು ಇಬ್ಬರಲ್ಲಿ? ಅದು ಗೊತ್ತಿಲ್ಲಮ್ಮ ನಮಗೆ. ಇಬ್ಬರು ಕೂಡ ಇಷ್ಟವೇ. ಇಷ್ಟ ಅಣ್ಣ ಅಂತ ಕರೀತಾಳಲ್ಲ ಅವಳು, ಅದು ನನಗೆ ನೋಡಿ ತುಂಬಾ ಇಷ್ಟ ಆಗ್ತದೆ ಅವಳ ಹತ್ರ ನೋಡಿ. ಅದು ಹೇಳಿಕ್ಕೆ ಆಗುದಿಲ್ಲ ನನಗೆ. ಯಾರು ಬಂದ್ರೆ ಖುಷಿ.